ಮೂಡುಬಿದ್ರೆಯ ಥರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಹಾಗೂ ಹೊಸ ಮನೆ ನಿವೇಶಕ್ಕೆ ಜಾಗವಿಲ್ಲದೆ ಗ್ರಾಮಸ್ಥರಿಗೆ ತೊಂದರೆಯಾಗಿದ್ದ ಎರಡು ಅತಿ ದೊಡ್ಡ ಸಮಸ್ಯೆಗಳಿಗೆ ತಹಶೀಲ್ದಾರರ ಗ್ರಾಮ ವಾಸ್ತವ್ಯದಲ್ಲಿ ತಹಶೀಲ್ದಾರ್ ಪುಟ್ಟರಾಜು ಅವರು ಜಾಗವನ್ನು ಗುರುತಿಸುವ ಮೂಲಕ ಪರಿಹಾರ ಸಿಕ್ಕಿದೆ. ಕಂದಾಯ ಇಲಾಖೆಯ ವತಿಯಿಂದ ಥರೆಗುಡ್ಡೆ ಪಂಚಾಯತ್ ವ್ಯಾಪ್ತಿಯ ಥರೆಗುಡ್ಡೆ ಪಣಪಿಲ ಕೆಲ್ಲಪುತ್ತಿಗೆ ಗ್ರಾಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಹಾಗೂ ಅರ್ಜಿ ವಿಲೇವಾರಿ ಮಾಡಲು ತಹಶೀಲ್ದಾರರು ಗ್ರಾಮ ವಾಸ್ತವ್ಯ ಹೂಡಿದ್ದು, ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಲು ಜಾಗವಿಲ್ಲ ಹಾಗೂ ಕಳೆದ ಹಲವು ವರ್ಷಗಳಿಂದ ಮನೆ ನಿವೇಶನ ನೀಡ್ತಾ ಇಲ್ಲ ಎಂದು ಬೇಡಿಕೆಯನ್ನ ಸಲ್ಲಿಸಿದರು. ಈ ಬಗ್ಗೆ ಗ್ರಾಮ ಪ್ರಣಿಕರ ಬಳಿ ಮಾತನಾಡಿದ ತಹಶೀಲ್ದಾರ್ ಅವರು ಸ್ಮಶಾನಕ್ಕೆ ಒದಗಿಸಲಾಗಿರುವ 2.27 ಜಾಗವನ್ನು ಪರಿಶೀಲನೆ ನಡೆಸಿ ಈ ಜಾಗದಲ್ಲಿ 50 ಸೆನ್ಸ್ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಮೀಸಲಿಡುವಂತೆ ಸೂಚಿಸಿದ್ದಾರೆ. ಈ ಗ್ರಾಮ ಪಂಚಾಯತಿ ಯಾವುದು ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡಿ ಅದು ಏನಂತ ಇಲ್ಲಿ ಏನಂತ ಅದು ನಮ್ಮ ಮುಂಚಿನ ಪೀಳಿಗೆಯವರು ಏನು ರಾಜೀವ್ ಗಾಂಧಿ ನಿಗಮಕ್ಕೆ ಅದನ್ನು ನಾವು ಹಸ್ತಾಂತರ ಮಾಡಿದ್ದೇವೆ. ಅವರ ಸಂದರ್ಭದಲ್ಲಿ ಇದನ್ನು ಸಹ ನಾವು ಪರಿಶೀಲಿಸೋಕ್ಕೆ ನಮ್ಮ ಫಾರೆಸ್ಟ್ನವ್ರು ಇಲಾಖೆ ಇದ್ದಾರೆ, ಡೀಮ್ಡ್ ಏನಾದ್ರು ಬರ್ತದೆ ಅಂತ ನೋಡೋಕ್ಕೆ ಫಾರೆಸ್ಟ್ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಸರ್ವೇರು ಕರ್ತಾ ಬಂದಿದ್ದೀವಿ, PDO ಅವರು ಹೇಳಿದ್ದಾರೆ. ಈಗ ಘನತ್ಯಾಜ್ಯದ ಘಟಕ ಎಲ್ಲಿ ಸ್ಥಾಪನೆ ಮಾಡಬೇಕನ್ನೋದು ಈಗ ಈ ಕಾರ್ಯಕ್ರಮದ ಹೋಗ್ತಾ ಇದ್ದೀವಿ.